ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಕಡಲತಡಿಯಲ್ಲಿ ಸಪ್ತಸಾಗರದಾಚೆ ಎಲ್ಲೋ ಚಲನಚಿತ್ರ ತಂಡದ ಸದಸ್ಯರು ಹುಲಿ ಕುಣಿತ ಮಾಡುವ ಮೂಲಕ ಚಿತ್ರಪ್ರೇಮಿಗಳ ಹೃದಯಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇನ್ನು ಒಂದು ವಿಶೇಷ ಅಂದರೆ ಹುಲಿ ಕುಣಿತದ ಬೀಟ್ಗೆ ಚಿತ್ರದ ನಾಯಕ ನಟ ರಕ್ಷಿತ್ ಶೆಟ್ಟಿ ಹೆಜ್ಜೆ ಹಾಕಿದ್ದಾರೆ. ಮಲ್ಪೆ ಕೊಳ ಪರಿಸರದಲ್ಲಿ ಹುಲಿವೇಷ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭ ಅಲ್ಲಿಗೆ ಸಪ್ತಸಾಗರದಾಚೆ ಎಲ್ಲೋ ಚಿತ್ರತಂಡ ಆಗಮಿಸಿದ್ದು ತಾಸೆ ಪೆಟ್ಟಿಗೆ ರಕ್ಷಿತ್ ಶೆಟ್ಟಿ ಬಿಂದಾಸಾಬಿ ಕುಣಿದಿದ್ದಾರೆ. ಈ ಸಂದರ್ಭ ತುಳು ಭಾಷೆಯಲ್ಲೇ ಮಾತನಾಡಿದ ರಕ್ಷಿತ್ ಶೆಟ್ಟಿ, ನೀವೆಲ್ಲರೂ ನಮ್ಮ ಹೊಸ ಚಿತ್ರವನ್ನ ಸಿನಿಮಾ ಮಂದಿರದಲ್ಲಿ ಹೋಗಿ ನೋಡಿ ನಮ್ಮನ್ನ ಹರಸಬೇಕು. ನೀವು ಸಿನಿಮಾ ಮಂದಿರದಲ್ಲಿ ನೋಡಿ ನಿಮ್ಮ ಮುಖದಲ್ಲಿ ಕಾಣುವ ನಗುವನ್ನ ಕಂಡಾಗ ನಮಗೆ ತುಂಬಾ ಖುಷಿಯಾಗುತ್ತದೆ. ಅದಕ್ಕಿಂತ ದೊಡ್ಡ ಖುಷಿ ನಮಗೆ ಬೇರೆ ಇನ್ಯಾವುದೂ ಇಲ್ಲ ಎಂದು ನುಡಿದರು. ಸದ್ಯ ಗೆಲುವಿನ ನಾಗಾಲೋಟದಲ್ಲಿ ಸಪ್ತಸಾಗರದಾಚೆ ಎಲ್ಲೋ ತಂಡವಿದೆ. ನಟ ರಕ್ಷಿತ್ ಶೆಟ್ಟಿ ಫೇವರೇಟ್ ಹುಲಿ ಕುಣಿತವಾಗಿದ್ದು, ರಕ್ಷಿತ್ ಶೆಟ್ಟಿಗೆ ಚಿತ್ರದ ಹೀರೋಯಿನ್ ರುಕ್ಮಿಣಿ ವಸಂತ್, ನಿರ್ದೇಶಕ ಹೇಮಂತ್ ಸಾಥ್ ನೀಡಿದರು. ಮೆಚ್ಚಿನ ನಟ ರಕ್ಷಿತ್ ಶೆಟ್ಟಿಯನ್ನ ಕಾಣಲು ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದರು. ಪೂರಗೆ ನಮಸ್ಕಾರ. ಮಲ್ಪೆ ಕೊಳ ಫ್ರೆಂಡ್ಸ್ ಮಲ್ಪೆ ಮಗುಲು ಪ್ರತಿ ವರ್ಷ ಬಾರಿ ಪೂರ್ಲು ಒಂದೊಂದು ಕಾರ್ಯಕ್ರಮ ಮಲ್ಪೇರು ಹೆಂಗೆ ಗೇಪಲ್ ಇಡೀ ಬರ್ರೆಗೆ ಅವಕಾಶ ಸಿಕ್ಕಿದ್ದು ಮತ್ತು ಈ ಸಲ ಇಡೀ ಬರ್ಪಿನ ಅವಕಾಶ ಸಿಕ್ಕಿದ್ದು 10 ವರ್ಷ ತುಂಬು ಒಂದೇ ಟೈಮಿಗೆ ಜನ್ಮಾಷ್ಟಮಿ ಟೈಮಿಗೆ ನಾನು ಆ್ಯಕ್ಚುಲಿ ಮೂಲೆ ಮಲ್ಪೆಡೆ ಉಳಿದವ್ರ ಕಡೆಯಿಂದ ಶೂಟಿಂಗ್ ಮಲ್ತೋಗ್ತಾರೆ 10 ವರ್ಷ ಎಕ್ಸಾಕ್ಟ್ ಅದು 10 ವರ್ಷ ಬೇಕಾ ಇಡೆಗೆ ಮೂಲೆ ಮುಂಚೆ ವೇದಿಕೆ ಸಿಸ್ಟಮ್ ಅಂತ ಇಡೆಗೆಲ್ಲ ಸಂಭವಿಸಿದ್ದು ಅವಳ ಜನ್ಮಾಷ್ಟಮಿ ದಿನಕ್ಕೆ ಭಾರಿ ಖುಷಿ ಹಾಕೊಂಡು ಸಪ್ತಸಾಗರದಾಚೆ ಎಲ್ಲೋ ಬಂದು ಪಿಕ್ಚರ್ ಎಲ್ಲಿ ಆಗ್ತದೆ ಸುಮಾರು ಜನ ತೂದುಪ್ಪರು ತೂವನಿ ನಗಲು ನಿಗಲ್ಲನೇ ಜೋಕುಲ್ ಮಲ್ಕೊಂದು ಕುಂದು ಪಿಕ್ಚರ್ ನಿಗಲಗ ಸಹ ಮಲ್ಕೊಂದು ಕುಂದು ಪಿಕ್ಚರ್ ಥಿಯೇಟರ್ಗೆ ಹೋಗಿ ಪಿಕ್ಚರ್ ತೂಲೆ ದೇಪಣ್ಣ ಎಂಕುಲು 2 ವರ್ಷ ಕೆಲಸ ಮಾಡ್ಪಡು 2 ವರ್ಷ ಕೆಲಸ ಮಾಡ್ತದ್ದು ಇಷ್ಟಪಟ್ಟು ಕೆಲಸ ಮಲ್ಪ ಬಟ್ ಕೆಲಸ ಮಲ್ಪನಾಗ
ಒಂಜೇ ಒಂಜಿ ಇಂಚಿನ ಪಂಡ ಪಿಕ್ಚರ್ ಜನಗಳು ಥಿಯೇಟರ್ ಬರ್ತದ ಆಗಲ್ಲ ಮೋನೆಡ್ ಒಂಜಿ ತೆರಿಗೆ ತೂಯರೆ ತಿಕ್ಕೊಳದ ಆ ಖುಷಿ ತೂಯರೆ ತಿಕ್ಕೊಳದ ಒಂಜಿ ಎಂಟೆ ಪಿಕ್ಚರ್ ತೂಯೆ ಬಂದು ಆ ಒಂಜೇ ಒಂಜಿ ಕಾರಣ ಇನ್ನು ಪಿಕ್ಚರ್ ಅನ್ಕೊಂಡು ಸೊ ಅಂಚಾದ ಎಂಕುಲು ಕೆಲಸ ಮಾಡ್ತೀನಿ ಒಂದು ಸಾರ್ಥಕ ತಿಕ್ಕೊಂಡು ಬೇಡ ನೀವು ಥಿಯೇಟರ್ ಮತ್ತು ಪಿಕ್ಚರ್ ತಗೋಡು ಎಂಟೆ ಪಿಕ್ಚರ್ ಅಂಚಾದ ದಯಮಾಡ್ತು ಪೂರ ಪಿಕ್ಚರ್ ತೂಲೆ ಥ್ಯಾಂಕ್ ಯು ಬಾರಿ ಮಾತಾಡ್ತೀವಿ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ನಾನು ಮುಂಚೆ ಹುಲಿ ವೇಷ ನೋಡಿಲ್ಲ, ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ತುಂಬ ಜನ ನಮ್ಮ ಸಿನಿಮಾ ಆಗಲೇ ನೋಡಿದ್ದೀರಾ. ಯಾರು ನೋಡಿಲ್ಲ ಪ್ಲೀಸ್ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ನಮ್ಮ ಸಿನಿಮಾನ ನೋಡಿ. ತುಂಬ ಪ್ರೀತಿ ಶ್ರಮೆಯಿಂದ ಮಾಡಿದ್ದೀವಿ. ಐ ಆಮ್ ಶೋರ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಅಕ್ಟೋಬರ್ 20th ಬಿಡುಗಡೆ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ರಕ್ಷಿತ್ ಊರಿಗೆ ಬಂದು ರಕ್ಷಿತ್ ಅವ್ರ ಜನರ ಮಧ್ಯದಲ್ಲಿ ನಾನು ಹುಲಿವೇಷ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅಂದರೆ ಲೈವ್ ನೋಡ್ತಾ ಇರೋದು. ಸೊ ಅವರು ಕುಣಿತಾ ಇರ್ಬೇಕಾದ್ರೆ ನನ್ನ ಕಾಲು ಅಲ್ಲಾಡ್ತಾ ಇತ್ತು ಖುಷಿಲಿ. ತುಂಬಾ ಎಕ್ಸೈಟಿಂಗ್ ಆಗಿತ್ತು. ತುಂಬ ಖುಷಿ ಆಗ್ತಾ ಇದೆ. ಸೊ ಸಿನಿಮಾ ಬಂದು ನೋಡಿ. ಥ್ಯಾಂಕ್ ಯು.